ಟ್ರಸ್ಟಿನ ಆಡಳಿತ ಮುಖ್ಯಸ್ಥರಾಗಿ ವಿ4 ಚಾನೆಲ್ನ ನಿರ್ದೇಶಕರಾಗಿ ಕರಾವಳಿ ಕ್ರೆಡಿಟ್ ಕೋಆಪರೇಟಿವ್ ನಾರಾಯಣಗೌಡರಿಗೆ ಮಾಲಾರ್ಪಣೆ ಮೂಲಕ ಖಂಡಿತವಾಗಿಯೂ ಅವರಿಗೆ ಈ ಸಂದರ್ಭದಲ್ಲಿ ಗೌರವವನ್ನು ಅರ್ಪಿಸಲಾಗಿದೆ. ವಿಶ್ವಾಸ್ ಕುಮಾರ್ ದಾಸ್ ತನ್ನ ರಾಜಕೀಯ ಗುರು ಅಂತ ಯಾರನ್ನು ಕರೀತಾ ಇದ್ರೆ ಅದು ಸುರೇಶ್ ಬಳ್ಳಾಲ್ ಇವರನ್ನ. ಸುರೇಶ್ ಬಳ್ಳಾಲ್ ಅವರ ಆಶೀರ್ವಾದ ಮಾನ್ಯ ವಿಶ್ವಾಸ್ ಕುಮಾರ್ ದಾಸ್ ಅವರ ಮೇಲೆ ನಿರಂತರ ಇರಲಿ ಅನ್ನತಕ್ಕಂಥ ಹಾರೈಕೆಯೊಂದಿಗೆ ತಮ್ಮನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ ಶ್ರೀಯುತ ಮೊಯ್ದೀನ್ ಬಾವ, ಮಾಜಿ ಶಾಸಕರು, ಸುರತ್ಕಲ್ ವಿಧಾನಸಭಾ ಕ್ಷೇತ್ರ. ಅದೇ ರೀತಿ ಚುರುಕಿನ ವ್ಯಕ್ತಿತ್ವದ ಉತ್ತಮ ಪಕ್ಷ ಸಂಘಟಕ ಮಾತ್ರವಲ್ಲದೆ ಜನರೊಂದಿಗೆ ಎಲ್ಲರೊಂದಿಗೂ ಪ್ರೀತಿ ಭಾವದೊಂದಿಗೆ ಬೆರೆಯತಕ್ಕಂಥ ಒಂದು ಜಾತ್ಯತೀತ ತತ್ವದ ಮಾಲಾರ್ಪಣೆಯಾಗ್ತಿದೆ. ಖಂಡಿತವಾಗಿಯೂ NSUI ವಿದ್ಯಾರ್ಥಿ ಘಟಕದ ಅಧ್ಯಕ್ಷರಾಗಿ ಬಾಲ್ಯದಲ್ಲೇ ಸರ್ವಧರ್ಮದ ಪ್ರೀತಿ ಪಡೆದವರು ಅಧ್ಯಕ್ಷರಾದಂತಹ ಸನ್ಮಾನಿತ MD ಲಕ್ಷ್ಮೀನಾರಾಯಣ ರವರು, ಅದೇ ರೀತಿ BK ಹರಿಪ್ರಸಾದ್ ರವರು. ಬಂಧುಗಳೇ, ವಿಶ್ವಾಸ್ ಕುಮಾರ್ ದಾಸ್ ರವರ ಭಕ್ತಿಪೂರ್ವಕವಾದಂತಹ ಸಂದೇಶವನ್ನು ಸಾರಿದಂತಹ ಮಂಗಳೂರು ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ವಿವಿಧ ಚುನಾವಣೆಯ ಉಸ್ತುವಾರಿಯನ್ನು ವಹಿಸಿದಂತಹ ಜವಾಬ್ದಾರಿ ಬಂಧುಗಳು. ವಿಶ್ವಾಸ್ ಕುಮಾರ್ ದಾಸ್ ರವರಿಗೆ ಈ ಸಂದರ್ಭದಲ್ಲಿ ಅಧಿಕಾರ ಹಸ್ತಾಂತರ ಕಾರ್ಯಕ್ರಮದ ಮುಖ್ಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ಸೇವಾದಳದ ಅಧ್ಯಕ್ಷರಾಗಿರತಕ್ಕಂತಹ ಶ್ರೀಯುತ ಜೋಕಿಮ್ ಬಿಟ್ಟು ಇವರನ್ನ ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ ಸರ್. ಅದೇ ರೀತಿ ಕಾರ್ಮಿಕ ಘಟಕದ ನಾನು ಮೊದಲನೇದಾಗಿ ನಿಷ್ಕಲ್ಮಶವಾದಂತಹ ವ್ಯಕ್ತಿತ್ವ ಇದ್ದಲ್ಲಿ ಅದು ವಿಶ್ವಾಸ್ ಕುಮಾರ್ ದಾಸ್.